ഉള്ളാല നഗരസഭ വ്യാപ്തിയിൽ 202 കൊറോണ സോಂಕಿತರಿದ್ದು 124 ಜನ ಇಲ್ಲಡೆ ಐಸೋಲೇಷನ್ ಇತ್ತೊಂದು 33 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇನ್ನಿಟ್ಟು 40 ಜನ ಹುಷಾರಾದರು. ನಗರಸಭೆ ಉಪಾಧ್ಯಕ್ಷರು ಅಯೂಬ್ ಮಂಚಿರ ತಿಳಿಸಿದರು. ಉಳ್ಳಾಲ ನಗರಸಭೆ ವತಿಯಿಂದ ಈಗಾಗಲೇ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಪೌರಾಯುಕ್ತರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಈಗಾಗಲೇ ಈ ಒಂದು ಕೊರೋನಾದ ಒಂದು ಮಾರಕವಾದಂತಹ ಒಂದು ಸಂದರ್ಭದಲ್ಲಿ ಸಮಾಜ ನಮ್ಮ ಸರ್ಕಾರದ ನಿಯಮಗಳನ್ನು ಯಾವ ರೀತಿಯಲ್ಲಿ ಪಾಲನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ನಗರಸಭೆ ಒಂದು ಸಮಾಜಕ್ಕೆ ತಿಳಿ ಹೇಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ. ಅಲ್ಲದೆ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಸನ್ಮಾನ್ಯ ನಗರಸಭೆ ಅಧ್ಯಕ್ಷರ ಅಭಿಪ್ರಾಯದ ಮೇರೆಗೆ ಮಾನ್ಯ ಪೌರಾಯುಕ್ತರು ಈಗಾಗಲೇ ನೋಟಿಸನ್ನು ನೀಡುವುದರ ಮೂಲಕ ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಸರ್ಕಾರದ ಯಾವುದು ನಿಯಮಗಳಿದೆ ಅದನ್ನು ಪಾಲಿಸುವಂತಹ ನಿಟ್ಟಿನಲ್ಲಿ ಕಾರ್ಯಯೋಜನೆಯನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅದರಂತೆ ನಮ್ಮ ಏನು ನಗರಸಭೆಯ ಆದೇಶಗಳಿದೆ ಅದನ್ನು 99% ಈಗಾಗಲೇ ಧಾರ್ಮಿಕ ಕೇಂದ್ರದವರು ಪಾಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪೌರಾಯುಕ್ತರು ಮತ್ತು ಅವರ ತಂಡ ಪ್ರತಿದಿನ ಭೇಟಿ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದೆ. ಈಗಾಗಲೇ ಉಳ್ಳಾಲ ನಗರಸಭೆ ಅಧೀನದಲ್ಲಿ ನಿನ್ನೆಯವರೆಗೆ 202 ಮಂದಿ ಕೋವಿಡ್ ಪಾಸಿಟಿವ್ ಬಂದಿದಂತಹ ರೋಗಿಗಳಿದ್ದಾರೆ. ಅದರಲ್ಲಿ ಈಗಾಗಲೇ ಇನ್ ಹೋಮ್ ಐಸೋಲೇಷನ್ 164, ಇನ್ ಹಾಸ್ಪಿಟಲ್ 38 ನಿನ್ನೆಯ ತನಕ, ಮತ್ತು ಆ್ಯಕ್ಟಿವ್ ಕೇಸಸ್ ಇನ್ ಹಾಸ್ಪಿಟಲ್ 33, ಮತ್ತು ಹೋಮ್ ಇನ್ಸೋಲೇಷನ್ ಪೀರಿಯಡ್ ಈಸ್ ಓವರ್ 40, ಮತ್ತು ಆ್ಯಕ್ಟಿವ್ ಕೇಸಸ್ ಇನ್ ಹೋಮ್ ಐಸೋಲೇಷನ್ 124, ಡೆತ್ 3, ಪ್ರೈಮರಿ ಕಾಂಟ್ಯಾಕ್ಟ್ 621, ಸೆಕೆಂಡ್ರಿ ಕಾಂಟ್ಯಾಕ್ಟ್ 567. ಹೀಗೆ ಅದರ ದಾಖಲೆಗಳಿದೆ. ಈಗಾಗಲೇ ನಾವು ನಗರಸಭೆ ವತಿಯಿಂದ ಯಾರೆಲ್ಲ ಐಸೋಲೇಷನಲ್ಲಿ ಇದ್ದಾರೆ ಅವರ ಬಗ್ಗೆ ನಿಗಾ ಇಟ್ಟು ಅವರ ಆರೋಗ್ಯ, ಅವರ ಕ್ಷೇಮದ ಬಗ್ಗೆ ಪ್ರತಿದಿನವೂ ಕೂಡ ನಮ್ಮ ನಗರಸಭೆಯ ಸಿಬ್ಬಂದಿಯವರು ಯಾರು ಪಾಸಿಟಿವ್ ಕೇಸುಗಳನ್ನು ಹೊಂದಿದ್ದಾರೆ ಅವರ ಜೊತೆ ಪ್ರತಿದಿನ ಸಂಪರ್ಕವನ್ನು ಇಟ್ಟು ಅವರ ಯೋಗಕ್ಷೇಮ ವಿಚಾರಿಸುವಂಥ ಒಂದು ಕೆಲಸವನ್ನು ನಡೆಸಿಕೊಂಡು ಬಂದಿದೆ. ಅದೇ ರೀತಿ ಅವರಿಗೆ ಅಗತ್ಯ ಬಂದಲ್ಲಿ ಅವರಿಗೆ ಏನು ಮೆಡಿಷನನ್ನು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ನ ಡಾಕ್ಟ್ರಿಗೆ ತಿಳಿಸುವ ಮೂಲಕ ಅವರಿಗೆ ಅದರ ವ್ಯವಸ್ಥೆಯನ್ನು ಕೂಡ ನಮ್ಮ ನಗರಸಭೆ ವತಿಯಿಂದ ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿ ತನಕ. ಇನ್ನು ನಾವು ಹೆಲ್ಪ್ಲೈನನ್ನು ಕೂಡ ನಾವು ನಗರಸಭೆ ವತಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರ ನಂಬರನ್ನು ಕೂಡ ನಾವು ನಿಮಗೆ ಕೊಡಲಿದ್ದೇವೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಇದು ಬಹಳಷ್ಟು ಒಂದು ಹೆಚ್ಚಿನ ರೀತಿಯಲ್ಲಿ ಬಂದಾಗ, ಅವಶ್ಯಕತೆ ಕಂಡು ಬಂದಾಗ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಕಮಿಷನರ್ ಅವರ ಹತ್ರ ಈಗಾಗಲೇ ಒಂದು ಚರ್ಚೆ ಮಾಡಿದ್ದಾರೆ. ಅಗತ್ಯ ಕಂಡು ಬಂದರೆ ನಗರಸಭೆಯ ವತಿಯಿಂದ ಒಂದು ಆ್ಯಂಬುಲೆನ್ಸನ್ನು ಕೂಡ ಒಂದು ಅಗತ್ಯಕ್ಕೆ ಅನುಸಾರವಾಗಿ ಮಾಡುವಂಥ ಒಂದು ಯೋಚನೆ ಕೂಡ ನಮ್ಮಲ್ಲಿ ಇದೆ. ಮತ್ತು ಬೇರೆ ಎಲ್ಲ ಯಾವುದು ಧಾರ್ಮಿಕ ಕೇಂದ್ರಗಳಂತ ಹೇಳಿ ನಮ್ಮ ಮಸೀದಿಗಳಲ್ಲಿ ಧ್ವನಿವರ್ಧಕದ ಮೂಲಕ ಆ ಪರಿಸರಕ್ಕೆ ಈ ಒಂದು ಏನು ಕೊರೋನಾ ಒಂದು ಮಹಾಮಾರಿಯಿಂದ ರಕ್ಷಣೆ ಪಡೆಯುವಲ್ಲಿ ಸರ್ವರು ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಳ್ಳುವಂತೆ ನಾವು ನಾಳೆಯಿಂದ ಒಂದು ಮನವಿಯನ್ನು ಕೂಡ ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಿಗೂ ಕೂಡ ನಾವು ಲಿಖಿತ ಮೂಲಕ ಕೊಡುತ್ತಾ ಆದಷ್ಟು ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಈ ಒಂದು ರೋಗ ಸಂಬಂಧ, ಈ ಒಂದು ಕೊರೋನಾ ಸಂಬಂಧ ಜಾಗೃತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಆದಷ್ಟು
ಇದರಲ್ಲಿ ಫಲಪ್ರದವಾದ ಕೆಲಸವನ್ನು ಮಾಡುವಲ್ಲಿ ನಮ್ಮ ನಗರಸಭೆಯ ಆಡಳಿತ ವ್ಯವಸ್ಥೆ ಮತ್ತು ನಮ್ಮ ಪೌರಾಯುಕ್ತರ ವೃಂದ ಕೂಡ ನಿರಂತರ ಕೆಲಸ ಮಾಡುವಂಥ ಒಂದು ಯೋಚನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಾವು ಅದಲ್ಲದೆ ಬೆಳಿಗ್ಗೆ ನಮ್ಮ ಪೌರಾಯುಕ್ತರು ಮತ್ತು ಅವರ ತಂಡ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಯಿಂದ ಒಂದು 11-10 ತನಕ ಪ್ರತಿಯೊಂದು ಪ್ರದೇಶಕ್ಕೂ ಕೂಡ ಹೋಗಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮತ್ತು ಏನು ನಮ್ಮ ಕಾನೂನುಗಳನ್ನು ಮೀರಿ ಮಾಡುವುದಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ದಂಡವನ್ನು ವಿಧಿಸುವಂಥ ಒಂದು ಕೂಡ ಕೆಲಸ ಮಾಡಿಕೊಂಡಿದ್ದಾರೆ. ಅದರಿಂದ ತಮ್ಮೆಲ್ಲರ ಸಹಕಾರ ಈ ಒಂದು ನಿಟ್ಟಿನಲ್ಲಿ ನಮ್ಮ ನಗರಸಭೆಗೆ ತಮ್ಮ ಸಹಕಾರ ಕೂಡ ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಪಾತಿರೊಂದು ಜನಕ್ಲು ಮಾಸ್ಕ್ ಸ್ಯಾನಿಟೈಸರ್ ಬೊಕ್ಕ ಸಾಮಾಜಿಕ ಅಂತರನ ಕಾತೊಂದು ಕೊರೋನಾ ವೈರಸ್ನು ದೂರ ಮಲ್ಪಡೆ ಯಶಸ್ವಿ ಆವಡು. ನಗರಸಭೆ ವ್ಯಾಪ್ತಿಡು ಒವ್ವೇ ರೀತಿಯ ತೊಂದರೆಲು ಆಂಡ ಸಹಾಯವಾಣಿ ಸಂಖ್ಯೆ 8024 873111 ಈ ನಂಬರ್ನ ಸಂಪರ್ಕಿಸಾಲೆ ಬಂಡ ತೆರಿಪಾಯರು. ಕೋವಿಡ್ ಈಗ 2ನೇ ಅಲೆ ಈಗಾಗಲೇ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ. ಹಾಗಾಗಿ ಯಾರು ಮನೆಯಿಂದ ಅನಾವಶ್ಯಕವಾಗಿ ಹೊರಗಡೆ ಬರದೆ ಬೇಕಿದ್ದ ಅಗತ್ಯ ಸಾಮಗ್ರಿಗಳಿಗೆ ಹೊರಗಡೆ ಬಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿ ನಾನು ಒಂದು ಅಧ್ಯಕ್ಷೆಯಾಗಿ ಉಳ್ಳಾಳ ನಗರಸಭೆಯ ಒಂದು ಅಧ್ಯಕ್ಷೆಯಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಮತ್ತು ಉಳ್ಳಾಳ ನಗರಸಭೆ ವತಿಯಿಂದ ನಾವು ಈ 2ನೇ ಅಲೆಗೆ ನಾವು ಯಾವುದೆಲ್ಲ ಮುಂಜಾಗ್ರತಾ ಕ್ರಮವನ್ನು ನಾವು ಈಗಾಗಲೇ ನಮ್ಮ ಕಮಿಷನರ್ ಮತ್ತು ಅವರ ತಂಡ ಈಗಾಗಲೇ ಎಲ್ಲ ಕಡೆ ಸ್ಯಾನಿಟೈಸರ್ ಎಲ್ಲ ಬ್ಲೀಚಿಂಗ್ ಹುಡಿ ಎಲ್ಲ ಕಡೆ ಕೋವಿಡಿದ ಮನೆಗೂ ಸ್ಯಾನಿಟೈಸರಿಂಗ್ ಎಲ್ಲ ರೀತಿಯ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜನಗಳಿಗೆ ನನ್ನ ಇಷ್ಟೇ ಒಂದು ಮಾಹಿತಿ, ಯಾಕಂದರೆ ಅನಾವಶ್ಯಕವಾಗಿ ತಿರುಗಾಡಬೇಡಿ. ನಮಗೆ ಈಗ ನಾವಿದನ್ನು ಒಂದು ಹತೋಟಿಗೆ ತರಬೇಕು ಅಂತಾದರೆ ನಮಗೆ ನಿಮ್ಮ ಜನಗಳ ಸಹಕಾರ ಕೂಡ ಮುಖ್ಯ. ಹಾಗಾಗಿ ನಮಗೆ ನೀವು ಸಹಕಾರ ಮಾಡಿದರೆ ಇದನ್ನು ನಿಯಂತ್ರಣಕ್ಕೆ ತರ್ಬೋದು. ಈ 2ನೇ ಅಲೆ 1ನೇ ಇದರಾಗೆ ಸ್ವಲ್ಪ ಕೇರ್ಲೆಸ್ ಮಾಡ್ಕೊಳ್ಬೇಡಿ. ಇದು 2ನೇ ಅಲೆ ತುಂಬ ಕ್ರೂರಿ ಟೈಪ್, ಸ್ವಲ್ಪ ಕ್ರೂರಿ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮನೆಯ ಒಳಗಡೆ ಇದ್ದು ಬೇಕಿದ್ದಕ್ಕೆ ಮಾತ್ರ ಹೊರಗಡೆ ಬಂದು ನಮಗೆ ಸಹಕರಿಸಬೇಕಾಗಿ ಎಲ್ಲರ ಹತ್ರ ನಾನು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಗರಸಭೆ ಪೌರಾಯುಕ್ತರು ರಾಯಪ್ಪ ಪಾತಿರೊಂದು ನಗರಸಭೆ ವ್ಯಾಪ್ತಿಡು ಕಾಂಡೆ ಮಾರ್ಕೆಟ್ ಜನ ಬರೊಂದುಲ್ಲೆರು. ಮೂಲು ಸಾಮಾಜಿಕ ಅಂತರನ್ನು ಕಾತೊಂದಿಚ್ಚೇರು. ಇದನ್ನು ಅಗತ್ಯ ಪಾಲಿಸಾದು ಸುರಕ್ಷತೆಯನ್ನು ಕಾತೊಲ್ಲೆ ಪಂಡ ತೆರಿಪಾದು ವ್ಯಾಕ್ಸಿನೇಷನ್ ಶಾರ್ಟೇಜ್ ಇದ್ದದ್ದು ಬತ್ತಿನದ ಬೊಕ್ಕನೆ ನೊಂದಾಯಿಸಾಯನ ಜನಕ್ಲಿಗೂ ವ್ಯಾಕ್ಸಿನೇಷನ್ ಆಸ್ಪತ್ರೆಯಲ್ಲಿ ನಡಪಾಯರು. ಜನ ಗೊಂದಲ ಮಲ್ತೊನೊಚ್ಚಿ ಪಂಡ ತೆರಿಪಾಯರು. ಮೇನು ಮುಖ್ಯವಾಗಿ ನಮಗೆ ಪೇಟೆಗೆ ಖರೀದಿಗೆ ಬಂದಾಗ ಇಲ್ಲಿ ಜನರು ನಾನು ಗಮನಿಸುವುದೇನೆಂದರೆ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಮತ್ತು ಹೆಚ್ಚಾಗಿ ಜನರು ತಮ್ಮ ಮಾಸ್ಕ್ಗಳನ್ನು ಧರಿಸಬೇಕು. ಖಂಡಿತ ಅದು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸೋದ್ರಿಂದ ಇದನ್ನು ನಿಯಂತ್ರಣ ಮಾಡ್ಬೋದು. ವೈದ್ಯರು ಅನೇಕ ಬಾರಿ ಕೆಲವು ಕಡೆ ವೈದ್ಯರು ಹೇಳಿದ್ದಾರೆ ಖಂಡಿತವಾಗಿ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿದರೆ ಖಂಡಿತವಾಗಿ ಇದನ್ನು ಆದಷ್ಟು ರೋಗ ಹರಡದಿದ್ದಾಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ನಾಗರಿಕರಲ್ಲಿ ಮನವಿ ಮಾಡೋದೇನೆಂದರೆ ಸರ್ಕಾರ ವಿಧಿಸಿದಂಥ ನಿಯಮಾವಳಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ. ಏನು ಲಾಕ್ಡೌನ್ ಸಂದರ್ಭದಲ್ಲಿ ಬೆಳಗ್ಗೆ 6ರಿಂದ 11 ಗಂಟೆವರೆಗೂ ತರಕಾರಿ ಇರ್ಬೋದು, ಮಾಂಸ, ಮೀನು ಇದಕ್ಕೆ ಖರೀದಿಗೆ ಅವಕಾಶ ಇದೆ. 12 ಗಂಟೆವರೆಗೂ ದಿನಸಿ ಮತ್ತು ಹಾಲು ಖರೀದಿಗೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ದಯಮಾಡಿ ಬಂದು ಪೇಟೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ದಯಮಾಡಿ ಅದನ್ನು ಆದಷ್ಟು ನಾವು ಈ ಕೊರೋನಾ ಮಹಾಮಾರಿಯನ್ನು ನಮ್ಮ ದೇಶದಿಂದ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ವಿಶೇಷವಾಗಿ ನಿನ್ನೆವರೆಗೂ 202 ಕೇಸುಗಳು ದಾಖಲಾಗಿದೆ. ಅದರಲ್ಲಿ 38 ಜನ ಹಾಸ್ಪಿಟಲಲ್ಲಿ, ಅಂದರೆ ತುಂಬ ಸೀರಿಯಸ್ ಇದ್ದರೆ ಮಾತ್ರ ಆ ಹಾಸ್ಪಿಟಲಲ್ಲಿ ದಾಖಲಾಗಿದ್ದಾರೆ. 164 ಜನ ಮನೆಯಲ್ಲಿದ್ದಾರೆ. ಅವರವರ ಮನೆಯಲ್ಲಿ ಹೋಮ್ ಐಸೋಲೇಷನ್ ಅಂತ ಇದ್ದಾರೆ. ಅವರಿಗೆ ಸಹ ನಾವು ಪ್ರತಿನಿತ್ಯ ನಗರಸಭಾ ವತಿಯಿಂದ ಫೋನ್ ಮಾಡಿ ಇಷ್ಟು ಜನಕ್ಕೆ ಫೋನ್ ಮಾಡ್ತಾ ಇದ್ವಿ, ನೀವು ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ ಅಥವಾ ರೋಗ ಉಲ್ಬಣ ಆಗಿದೆಯಾ, ಅವ್ರ ಹತ್ರ ಪ್ರತಿಯೊಂದು ಮಾಹಿತಿಯನ್ನು ಪಡೆದುಕೊಂಡು ಅವಶ್ಯಕತೆ ಬಿದ್ದರೆ ಡಾಕ್ಟರ್ಗೆ ತಿಳಿಸಿ ಅವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಕ್ಕೆ ತಿಳಿಸ್ತಾ ಇದ್ವಿ. ಈ ರೀತಿ ಈ ಕೇಸ್ಗಳ ಬಗ್ಗೆ ನಿರಂತರವಾಗಿ ನಗರಸಭೆ ಪ್ರತಿನಿತ್ಯ
ಅವ್ರ ಬಗ್ಗೆ ಆಲೋಚನೆ ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ವಿಚಾರಣೆ ಮಾಡಿ ಮಾನಿಟರೇಷನ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಹೇಳೋದಾದ್ರೆ ಪ್ರತಿಯೊಬ್ಬ ನಾಗರಿಕರು ಇವತ್ತು ರೋಗ ಪಾಸಿಟಿವ್ ಬಂದುಕೊಟ್ರೆ ಹಾಸ್ಪಿಟ್ಲಿಗೆ ಡಾಕ್ಟರ್ ಆಗೋದು ಬೇಡ. ಯಾಕಂದರೆ ಇವತ್ತು ಮನೆಯಲ್ಲೇ ಇದ್ದು ಹೋಮ್ ಐಸೋಲೇಷನಲ್ಲೇ ಮನೆಯಲ್ಲೇ ಇದ್ದರೆ ಆದಷ್ಟು ಅದು ರೋಗ ಕಡಿಮೆ ಆದರೆ ಖಂಡಿತವಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ವಿಪರೀತವಾಗಿ ಕೆಮ್ಮು ಉಸಿರಾಟದ ತೊಂದರೆ ಬಂದಾಗ ಮಾತ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು. ಉತ್ತಮ ಡಾಕ್ಟರ್ನ ಸಂಪರ್ಕಿಸಿ ಯಾವುದೇ ಕಾರಣಕ್ಕೂ ಮನೆಯಲ್ಲೇ ಇದ್ದು ಹೋಮ್ ಐಸೋಲೇಷನ್ ಇದ್ದಾಗ ಮನೆಯಲ್ಲೇ ಮಾಸ್ಕ್ ಹಾಕೊಂಡು ಆದಷ್ಟು ಪ್ರತ್ಯೇಕವಾಗಿ ಇರಲಿಕ್ಕೆ ಜನರಲ್ಲಿ ನಾನು ಮನವಿ ಮಾಡ್ತೀನಿ. ಖಂಡಿತವಾಗಿ ಇದನ್ನು ಆದಷ್ಟು ನಾವೆಲ್ಲರೂ ಸೇರಿ ಇದನ್ನು ನಿರ್ಮೂಲನೆ ಮಾಡೋಕ್ಕೆ ಪ್ರಯತ್ನ ಮಾಡುವ. ಯಾಕಂದರೆ ಕೊರೋನಾ ವೈರಸ್ ಈ ಬಾರಿ 2ನೇ ಅಲೆ ಉಂಟಲ್ಲ, ಅದು ತುಂಬ ತೀವ್ರಗತಿಯಾಗಿದೆ, ಅಪಾಯಕಾರಿ ಕೂಡ ಹೌದು. ಹಾಗಾಗಿ ನಾವೆಲ್ಲರೂ ಇದನ್ನು ನಮ್ಮ ಸದಸ್ಯರು 31 ಸದಸ್ಯರು ಅವರವ್ರ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಕೇಸ್ಗಳು ಬರ್ತದೆ ಅದನ್ನು ವಿಚಾರ ಮಾಡಿ ಅವ್ರಿಗೆ ಫೋನಲ್ಲಿ ಮಾತಾಡಿ ಅವ್ರ ಆರೋಗ್ಯ ಬಗ್ಗೆ ಸಹ ಅವರು ಕೌನ್ಸಿಲ್ ನಾವು ತಿಳಿಸ್ತಾ ಇದ್ದೀವಿ. ತಾವು ಮಾತಾಡಿ ಅವ್ರಿಗೆ ಮಾತಾಡಿದರೆ ಅವರಿಗೆ ಸ್ವಲ್ಪ ಧೈರ್ಯ ಬರ್ತದೆ. ಧೈರ್ಯ ಕೊಡಬೇಕು. ಯಾಕಂದ್ರೆ ಧೈರ್ಯ ಕಳ್ಬೋದು. ಯಾವುದೇ ಕಾರಣಕ್ಕೂ ಕೊರೋನಾ ಬಂದರೂ ಸಹ ಹೆದರಬಾರ್ದು. ಧೈರ್ಯವಾಗಿದ್ದರೆ ಏನೂ ಆಗೋದಿಲ್ಲ. ಅದಕ್ಕೆ ಬೇಕಾದ ಮದ್ದನ್ನು ಮಾಡಿದರೆ ಖಂಡಿತವಾಗಿ 14 ದಿವಸ ಹೋಮ್ ಐಸೋಲೇಷನ್ ಇರಬೇಕು. 14 ದಿನ ನಂತರ ಮತ್ತೆ ಟೆಸ್ಟನ್ನು ಮಾಡಿ ನೆಗೆಟಿವ್ ಬಂದಾಗ ಪುನಃ 7 ದಿವಸ ಮನೆಯಲ್ಲಿದ್ದು ನಂತರ ಬೇಕಾದ್ರೆ ಹೊರಗಡೆ ಬರಲಿಕ್ಕೆ ಅವಶ್ಯಕತೆ ಇದ್ದರೆ ಹೊರಗಡೆ ಬರ್ಬೋದು. ಈ ರೀತಿ ಸರ್ಕಾರದ ನಿಯಮಗಳನ್ನು ನಾವೆಲ್ಲರೂ ಪಾಲನೆ ಮಾಡೋದ್ರಿಂದ ಈ ಕೊರೋನಾ ವೈರಸ್ಸನ್ನು ಆದಷ್ಟು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸ್ಥಾಯಿ ಸಮಿತಿ ಅಧ್ಯಕ್ಷರು ಜರೀನಾ ಬಾನು ಈ ಪೊರ್ತೋಟುಗೆದ್ದರು. ಮಾನ್ಯ ಅಧ್ಯಕ್ಷರು ಹಾಗೂ ನಮ್ಮದು ಪೌರಾಯುಕ್ತರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ. ಏನೆಂದರೆ ಈಗ ಕೋವಿಡ್ 2ನೇ ಅಲೆಯಲ್ಲಿದ್ದು ಈಗ ತುಂಬ ಕ್ರಿಟಿಕಲ್ ಆಗಿದೆ. ತುಂಬ ಇದು ಹೊರಗಡೆ ಹೋಗುವುದನ್ನು ಎಲ್ಲ ಜಾಗೃತಿ ಮಾಡಬೇಕು. ಅಂದರೆ ಮಕ್ಕಳಿದ್ದಾರೆ, ಮನೆಯಲ್ಲಿ ವಯಸ್ಸಿನವರಿದ್ದಾರೆ, ಅದಕ್ಕೆ ದೊಡ್ಡವರು ಕೂಡ ನೀವು ಜಾಗೃತಿ ಮಾಡಬೇಕು. ಹೊರಗೆ ಹೋಗುವಾಗ ಮಾಸ್ಕ್ ಹಾಕಬೇಕು. ಅದನ್ನು ಬಿಟ್ಟು ಹೊರಗೆಲ್ಲ ಹೋಗಬಾರ್ದು. ನೀವು ಜಾಗೃತಿ ವಹಿಸಬೇಕು. ನಿಮ್ಮಲ್ಲಿ ನಾನು ಎಲ್ಲ ಕೇಳಿಕೊಳ್ತೇನೆ. ಇಷ್ಟೇ.